ತಮಿಳುನಾಡಿನ ಬಿಜೆಪಿಯ ಕಾರ್ಯಾಧ್ಯಕ್ಷ ಅಣ್ಣಾಮಲೈ ಇಂದು ಕರಾವಳಿಗೆ ಭೇಟಿ ನೀಡಲಿದ್ದಾರೆ. ಈಗಾಗಲೇ ಕಡಬದಲ್ಲಿ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾದರು. ಮಾಜಿ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಉಡುಪಿಯಲ್ಲೂ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ಕಡಬದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾದರು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜೊತೆಗಿದ್ರು. ಇಂದು ಬೆಳಿಗ್ಗೆ ನಡೆದಂತಹ ರೋಡ್ ಶೋ ಇಂದು ಸಂಜೆ ಬ್ರಹ್ಮಾವರದಲ್ಲೂ ರೋಡ್ ಶೋ ನಡೀಲಿಕ್ಕಿದೆ. ಇದೇ ರೀತಿಯಾಗಿ ಕರಾವಳಿ ವಿವಿಧ ಭಾಗದಲ್ಲಿ ಅಣ್ಣಾಮಲೈ ರೋಡ್ ಶೋನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. Wait.